ಕೊಂಡಾನ ಶ್ರೀ ಪಿಲಿಚಾಮುಂಡಿ ಬಂಟಬೊಕ್ಕ ಮುಂಡತ್ತಾಯ ದೈವಸ್ಥಾನಗ ಪೋಪಿನ ಕಾಂಕ್ರೀಟ್ ತಾದಿದ ಬರಿತ ತಡೆಗೋಡೆ ನಿರ್ಮಾಣಗ ಶಾಸಕಿ ಯುಟಿ ಖಾದರ್ನ ಅನುದಾನದ ಶಿಲಾನ್ಯಾಸ ಅಂಗಾರಕಾಣ ನಡೆತಲು ದೈವಸ್ಥಾನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ರಾಮನ ಶೆಟ್ರು ತಾರಾಯಾಗದ ಕಾಮಗಾರಿಗೂ ಚಾಲನೆ ಕೊಡ್ದು ಅನುದಾನ ಒದಗಾಯಿನ ಶಾಸಕಿ ಯುಟಿ ಖಾದರ್ರೆಗೂ ಸೊಲ್ಮೆ ಸಂದಾಯರು. ದೇವಸ್ಥಾನದ ಪರಿಸ್ಥಿತಿ ಸ್ವಲ್ಪ ತೊಂದರೆಯಲ್ಲಿರುವುದರಿಂದ ಎಲ್ಲರೂ ಕೂಡಿ ಇಂಥ ಒಂದು ಹೆಸರುವಾದ ಪಡೆದಂತಹ ಕೊಂಡಾಣ ಕ್ಷೇತ್ರವನ್ನು ಎಲ್ಲರೂ ಕೂಡಿ ಜೀರ್ಣೋದ್ಧಾರ ಮಾಡಬೇಕಂತ ನಾವೆಲ್ಲ ಶ್ರಮಿಸ್ತಾ ಇದ್ದೇವೆ. ಅದಕ್ಕೆ ನಮ್ಮ ಶಾಸಕರಾದ ಯುಟಿ ಖಾದರ್ ಅವರನ್ನು ವಿಶೇಷವಾಗಿ ಆಹ್ವಾನಿಸಿದಾಗ ಮತ್ತು ಅವರನ್ನು ಭೇಟಿಯಾದಾಗ ಎಲ್ಲ ಸಮಯದಲ್ಲಿ ಎಲ್ಲ ಕೆಲಸಗಳಿಗೂ ಅವರು ಬೇಕಾದ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ, ಆಶ್ವಾಸನೆ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದರ ಸಂಪೂರ್ಣ ಪೂರ್ತಿ ಮಾಡಿ ಈ ಕೆಲಸವನ್ನು ಪೂರೈಸುವಂತೆ ನಾವೆಲ್ಲರೂ ಬಲ ಕೊಡಬೇಕು, ನೀವೆಲ್ಲರೂ ಸಹಕಾರ ಕೊಡಬೇಕು, ದೇವಸ್ಥಾನ ಬಲ ಸಿಗಬೇಕು ಅಂತ ನಮ್ಮಲ್ಲಿ ಕೇಳಿಕೊಂಡು ನನ್ನೊಂದು ಮಾತು ಕೆಲಸವನ್ನು ಮುಂದುವರಿಸುತ್ತೇವೆ. ಶಾಸಕಿ ಯುಟಿ ಖಾದರ್ ಶಿಲಾನ್ಯಾಸ ನಡಪಾದ ಕೊಂಡಾನ ಕ್ಷೇತ್ರಕ್ಕೆ ಪೋಪನ ತಾದಿರು ಒಂಜಿ ಕಾಲಡು ಮಸ್ತ್ ಭಕ್ತಾದಿಲು ಬರೊಂದಿತ್ತೇರು. ತಾದಿ ನಿರ್ಮಾಣ ಆದಿತ್ತಂಡಲ ತಾದಿ ಬರಿ ನಾ ದುರಸ್ತಿರಿ ಇತ್ತದು ವಾಹನ ಸಂಚಾರಗ ಕಷ್ಟ ಆವಂದಿತ್ತಂಡು. ಈ ಪೊರ್ತು ಆಡಳಿತ ಸಮಿತಿಯ ಅಧ್ಯಕ್ಷರು ಮನವಿನ ಕೊಡ್ದಿತ್ತೇರು. ತಡೆಗೋಡೆ ನಿರ್ಮಾಣಗ 15 ಲಕ್ಷ ರೂಪಾಯಿ ಬಿಡುಗಡೆ ಮಾಡಿದ್ದು ಮೇಡು ನಡಪುನ ಜಾತ್ರಾ ಮಹೋತ್ಸವದ ಸಂದರ್ಭದ ಸುಸಜ್ಜಿತ ರಸ್ತೆ ನಿರ್ಮಾಣದ ಈ ಕಾಮಗಾರಿಗೂ ಚಾಲನೆ ಕೊರ್ಪಪಂಡ ತೆರಿಪಾಯರು. ಇತಿಹಾಸ ಪ್ರಸಿದ್ಧ ಹಾಗೂ ಪವಿತ್ರವಾದ ಶ್ರೀ ಕೊಂಡಾನ ಕ್ಷೇತ್ರಕ್ಕೆ ಹೋಗುವಂತಹ ರಸ್ತೆ ಬಹುಶಃ ಒಂದು ಕಾಲದಲ್ಲಿ ಬಹಳಷ್ಟು ಇಲ್ಲಿ ಜನಸಂಖ್ಯೆಯು ಇವತ್ತು ಕೂಡ ಬಹಳ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಇರ್ತಾರೆ. ಆದರೆ ಬಹುಶಃ ರಸ್ತೆ ಬಹಳ ಹದಗೆಟ್ಟಿತ್ತು. ಆ ಸಂದರ್ಭದಲ್ಲಿ ಕಳೆದ 3 ವರ್ಷದಿಂದ 50 ಲಕ್ಷ ಅನುದಾನ ಬಿಡುಗಡೆ ಮಾಡಿ ಪ್ರಥಮ ಹಂತದ ಕಾಂಕ್ರೀಟೀಕರಣ ಮಾಡಿದ್ದೇವೆ. ತದನಂತರ ನಮ್ಮ ಸಂಸದರು ಕೂಡ ಅದಕ್ಕಾಗುವಂಥ ಅನುದಾನ ಕೂಡ ಇವತ್ತು ಕೊಟ್ಟಿದ್ದಾರೆ. ರಸ್ತೆ ಇವತ್ತು ನಾವು ನಿರ್ಮಾಣ ಮಾಡಿದರೂ ಕೂಡ ಬಹುಶಃ ಬದಿಯಲ್ಲಿ ಇವತ್ತು ಆ ಒಂದು ಬದಿ ಹೊತ್ತು ನಾದು ರಸ್ತೆಯಲ್ಲಿದ್ದು ವಾಹನ ಸಂಚಾರ ಕಷ್ಟದ ಸಂದರ್ಭದಲ್ಲಿ ಇಲ್ಲಿ ಆಡಳಿತ ಸಮಿತಿಯ ಅಧ್ಯಕ್ಷರು ಇನ್ನಿತರ ಜೂನಿಯರ್ ಸಮಿತಿ ಅಧ್ಯಕ್ಷರು ನಾವು ಇಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಬಹುಶಃ ಇದರ ಆ ಒಂದು ತಡೆಗೋಡೆಗೆ ಥರ ಮನವಿಯನ್ನು ಇವತ್ತು ಕೊಟ್ಟಿದ್ದು. ಅದಕ್ಕೆ ಅನುಗುಣವಾಗಿ ಇತ್ತೀಚೆಗೆ 15 ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿ ಬಹುಶಃ ಮುಂದಿನ ಮೇನಲ್ಲಿ ನಡೆಯುವಂತಹ ಶ್ರೀ ಕ್ಷೇತ್ರದ ಆ ಧಾರ್ಮಿಕ ಕಾರ್ಯಕ್ರಮ ಬ್ರಹ್ಮಕಲಶೋತ್ಸವದ ಸಂದರ್ಭದಲ್ಲಿ ಬಹುಶಃ ಜನಸಾಮಾನ್ಯರು ಮತ್ತು ವಾಹನಗಳಿಗೆ ಹೋಗಿ ಬರಲಿಕ್ಕೆ ಸುಸಜ್ಜಿತವಾದ ರಸ್ತೆ ನಿರ್ಮಾಣ ಮಾಡಲಿಕ್ಕೆ ಈ ಕೆಲಸ ನಾವು ಪ್ರಾರಂಭ ಮಾಡಿದ್ದೇವೆ. ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆಂಬ ವಿಶ್ವಾಸ ನನಗೆ ಇದೆ. ದೇವರ ಆಶೀರ್ವಾದದಿಂದ ಜನ ಸಹಕಾರದಿಂದ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಉಲ್ಲಾಲ ಕ್ಷೇತ್ರ ಅಂತ ಕ್ಷೇತ್ರ ಇವತ್ತು ಯಾತ್ರಾ ಕೇಂದ್ರವಾಗಿ ಪ್ರವಾಸಿ ಕೇಂದ್ರವಾಗಿ ಇವತ್ತು ಯಾವ ಕ್ಷೇತ್ರದಲ್ಲಿ ಕೂಡ ಇಷ್ಟು ಕ್ಷೇತ್ರಗಳಿಲ್ಲ. ಪ್ರತಿಯೊಂದು ಕ್ಷೇತ್ರ ಕೂಡ ಅದರದ ಇತಿಹಾಸ ಮತ್ತು ಅದರದ ಪಾವಿತ್ರ್ಯತೆ ಇವತ್ತಿದೆ. ಎಲ್ಲ ಧರ್ಮದ ಧಾರ್ಮಿಕ ಕೇಂದ್ರ ಕೂಡ ಇದೆ. ಇದನ್ನೆಲ್ಲ ಒಂದು ಕ್ರೋಢೀಕರಿಸಿಕೊಂಡು ಇದನ್ನೆಲ್ಲ ಕೂಡ ಯಾತ್ರಾರ್ಥಿಗಳಿಗೆ ಮತ್ತು ಪ್ರವಾಸೋದ್ಯಮ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಧಾರ್ಮಿಕ ಮತ್ತು ಪ್ರವಾಸೋದ್ಯಮದ ಸರ್ಕಿಟನ್ನು ಒಂದು ಯೋಜನೆಯನ್ನು ನಮ್ಮ ಉಲ್ಲಾಲ ಕ್ಷೇತ್ರಕ್ಕೆ ನಾವು ಮಾಡಿ ಪ್ರವಾಸಿಗರು ಮತ್ತು ಯಾತ್ರಾರ್ಥಿಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವ ರೀತಿಯಲ್ಲಿ ಆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಕೂಡ ಇವತ್ತು ತೀರ್ಮಾನ ಮಾಡಲಾಗಿದೆ. ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಕೃಷ್ಣ ಶೆಟ್ಟಿ ತಾಮಾರ್ ಪಾತ್ರರೊಂದು ಒಂಜಿ ತಿಂಗಳದ ದುಂಬು ಶಾಸಕರನ್ನು ಭೇಟಿಯಾದ ಅರಣ್ಯ ಇಲ್ಲಡು ಮನವಿನ ಕೊಡ್ದಿತ್ತ. ಆಪಗನೆ ಸ್ಪಂದನೆ ಕೊರ್ನ ಶಾಸಕರು ಕ್ಷೇತ್ರಗೂ ಭೇಟಿ ಕೊರ್ದು ಅನುದಾನನು ಬಿಡುಗಡೆ ಮಾತುದರ್ಪಣ ತಿಳಿಪಾಯರು. ಕಳೆದ ಒಂದು ತಿಂಗಳ ಮೊದಲು ನಾವೊಂದು ಶಾಸಕರನ್ನ ಭೇಟಿಯಾಗಿ ಅವರ ಮನೆಯಲ್ಲಿ ಒಂದು ಮನವಿ ಕೊಟ್ಟಿದ್ದೇವೆ. ಅದಕ್ಕೆ ಅವರು ತಕ್ಷಣ ಒಂದು ಸ್ಪಂದನೆ ಮಾಡಿ ಇಲ್ಲಿ ಕ್ಷೇತ್ರಕ್ಕೆ ಬಂದು ಆಮೇಲೆ ಈ ರಸ್ತೆಯನ್ನು ನೋಡಿ ಅವರು ಇದಕ್ಕೆ ಅನುದಾನ ಕೊಟ್ಟಿದ್ದಾರೆ. ಈಗ 1 ವಾರದ ಮೊದಲು ಇದು ಕಾಮಗಾರಿ ನಡೀತಾ ಇದೆ. ಒಂದು ಹೇಳಿದ ಮಾತನ್ನು ನುಡಿದಂತೆಯೇ ಮಾಡುವಂಥ ಶಾಸಕರು, ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ಉಪನಾಯಕರಾದ ಯುಟಿ ಖಾದರನ್ನು ನಮ್ಮ ಕ್ಷೇತ್ರದ ವತಿಯಿಂದ ಅಭಿವೃದ್ಧಿ ಸಮಿತಿಯಿಂದ ಅವರನ್ನು ಪೂರ್ಣ ಸ್ವಾಗತ ಮಾಡ್ತಾ ಇನ್ನು ಮುಂದಕ್ಕೂ ಒಂದು ಮನವಿ ಕೊಟ್ಟಿದ್ದೇವೆ. ಅವರಿಂದ ಎಷ್ಟು ಕೂಡ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಕೊಡುವಂಥದ್ದು ಮನವಿ ಕೊಡುವಾಗ ತಡ ಆಯಿತು.
ಆದರೆ ಅದು ಒಂದು ಅನುದಾನ ಸಿಕ್ಕಿದರೆ ನಾವು ಅದನ್ನು ಎಲ್ಲರ ವಿಶ್ವಾಸದಲ್ಲಿ ನಾವು ಅದನ್ನು ಮುರಿದು ಹಾಕಿದ್ದೇವೆ. ನಾಳ್ದು ಅದಕ್ಕೆ ದಿನ ಕೊಟ್ಟಿದ್ದಾರೆ. ಜಾತ್ರೆ ಮೊದಲು ಎಲ್ಲ ಆಗಬೇಕು. ಈ ಸಲ ಒಂದು ದಿವಸ ಬಂಟ ನೇಮ 23ಕ್ಕೆ ಆಗ್ತಾಯಿತ್ತು, ಅದು ಈ ಸಲ 24ಕ್ಕೆ. ಅದಕ್ಕೆ 4 ವರ್ಷಕ್ಕೊಮ್ಮೆ ಒಂದು ಬದಲಾವಣೆ ಆಗ್ತಾಯಿದೆ. ಅದರ ಮೊದಲು ಇದು ನಮ್ಮದು ಎಲ್ಲ ಕೆಲಸ ಪೂರ್ಣ ಆಗಿ ಆಮೇಲೆ ಅಲ್ಲಿ 15 ತಾರೀಕಿಗೆ ಪಾಪೆಗೆ ಬಂಗಾರ ಅಂತ ಮಾಡಲಿಕ್ಕೆ ಸಂಕ್ರಮಣ ಮರುದಿವಸ, ಆ ದಿವಸದ ಜಾತ್ರೆ ನಿಲ್ಲಿಸಿಗೆ ಆಗೋದಿಲ್ಲ, ಅದು ಆಗಲೇಬೇಕು. ಅದರ ಒಳಗೆ ಈ ಪೂರ್ತಿ ನಮ್ಮ ಕಾಮಗಾರಿ ಆಗಿ ನಮ್ಮದು 8 ತಾರೀಕಿಗೆ ಬ್ರಹ್ಮಕಲಶದ ಶುರು ಆಗ್ತದೆ. ಕೆಲವು 2 ದಿವಸ ಉಚ್ಚಾಟನೆಯಲ್ಲಿದೆ. 10, 11, 12 ಬ್ರಹ್ಮಕಲಶ ಆಗ್ತದೆ. ಒಳ್ಳೆಯ ನಡೆಯಲಿ. ನಿಮ್ಮದೆಲ್ಲರ ಸಹಕಾರ ಬೇಕು. ಶಾಸಕರು ಇನ್ನೂ ಮುಂದಕ್ಕೂ ಪ್ರತಿ ಮಾಡಬೇಕು ಅಂತ ಅವರ ಹತ್ರ ವಿನಂತಿ. ವ್ಯವಸ್ಥಾಪನಾ ಸಮಿತಿ ಸದಸ್ಯರು, ಅಭಿವೃದ್ಧಿ ಸಮಿತಿ ಸದಸ್ಯರು, ಅಂಚನೆ ಪರಿಸರದ ಪ್ರಮುಖರು ಈ ಪೊರ್ತೋಟುಗೆತ್ತಾರೆ.